Namaskara. Nanu Anupallavi. You're watching Mangalore Image in our own channel, Mangalore Mirror. So welcome to another episode of Mangalore Image. So ನಿಮಗೆ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ಒಂದು ಕನ್ನಡ ಮೂವಿ ರಿಲೀಸ್ ಆಯಿತು. ಈ ಮೂವಿ ಇಡೀ ಕರ್ನಾಟಕದಲ್ಲಿ ತನ್ನದೇ ಹವಾ ಅಂತೇಳಿ ಸೃಷ್ಟಿ ಮಾಡಿತು. ಈ ಮೂವಿ ಇರೋದು ಒಂದು ಯೂನಿಕ್ ಸ್ಟೋರಿ ಅಬೌಟ್ ಈ ಗಡಿನಾಡ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದುವ ಮಕ್ಕಳ ಬಗ್ಗೆ. ಸೊ ಇಟ್ಸ್ ಅ ಮಸ್ಟ್ ವಾಚ್ ಮೂವಿ ಸ್ಟೋರಿ. ಸೊ ನಮ್ಮ ಜೊತೆ ಇರುವ ಇವತ್ತಿನ ಸ್ಪೆಷಲ್ ಗೆಸ್ಟ್ ಇಸ್ ನನ್ ಅದರ್ ದನ್ ಈ ಮೂವಿಯಲ್ಲಿ ಲೀಡ್ ರೋಲ್ ಆಕ್ಟ್ ಮಾಡಿರುವ ರಂಜನ್. ವೆಲ್ಕಮ್ ರಂಜನ್. ಸೊ ಹೇಗಿದ್ದೀರಾ? ಓಕೆ. ಸೊ ಈ ಮೂವಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಸ್ಟೂಡೆಂಟಿಂದ ಸೆಲೆಬ್ರಿಟಿ ಆಗಿದ್ದೀರಾ. ಈ ಜರ್ನಿ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಯಿತು, ಇವಾಗ ನಿಮಗೆ ಹೇಗೆ ಫೀಲ್ ಆಗ್ತಾಯಿದೆ? ನಾನು ಆ್ಯಕ್ಚುಲಿ ಎಂತ ಹೇಳಬೇಕಾದ್ರೆ, ನಾನು ಕಾಸರಗೋಡಲ್ಲಿ ಆಡಿಷನ್ ಅಂತೇಳಿ ಒಂದು ಸುದ್ದಿ ಬಂತು. ಆಡಿಷನ್ ಹೇಳಿ ಸಿನಿಮಾ ಇಂಟ್ರೆಸ್ಟ್ ಉಂಟು, ಅದೆಲ್ಲ ಎಲ್ಲರಿಗೂ ಇರುವಂಥ ಇಂಟ್ರೆಸ್ಟ್ ಅದು. ಆದರೆ ನಮಗೆ ಅಂತೆಲ್ಲ ಸಿಕ್ಕುವುದಿಲ್ಲ, ನಮಗೆಲ್ಲ ಸಿಕ್ಕಲಿಕ್ಕಿಲ್ಲ ಅದಲ್ಲ ಅಂತ ಒಂದು ಮನಸ್ಸಲ್ಲಿತ್ತು. ಹಾಗೆ ಫ್ರೆಂಡ್ಸೆಲ್ಲ ಹೇಳ್ತಾಯಿದ್ರು ಒಟ್ಟಿಗೆ ಹೋಗುವ, ಆಡಿಷನ್ ಉಂಟು ಹಾಗೆ ಅಂತ. ನಾನು ಅಷ್ಟು ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಒಂದು 2-3 ದಿನದಿಂದ ಇದೇ ಕಾನ್ವರ್ಸೇಷನ್, ಟ್ರೈನಲ್ಲಿ ಬರಬೇಕಾದ್ರೆ ನಾನು ಮಂಗಳೂರಿಗೆ ಕಲಿತಾ ಇದ್ದೆ, ಇದೇ ಕಾನ್ವರ್ಸೇಷನ್ ಆಗ್ತಾಯಿತ್ತು. ನಾನು ಆ್ಯಕ್ಚುಲಿ ಯಾರೋ ಒಬ್ಬರು ಹೇಳಿದ್ರಂಗೆ ಕಿರಿಕ್ ಪಾರ್ಟಿ ಟೀಮ್ ಬರ್ತಾನೆ, ನಾನು ರಕ್ಷಿತನ ಬರ್ತಾಯಿದ್ದಾರೆ, ಮತ್ತು ಇವರು ರಿಷಭಣ್ಣ ಕೂಡ ನನಗೆ ತುಂಬ ಇಷ್ಟ. ಅಂದರೆ ಅವರು ಒಂದೇದು ಕಿರಿಕ್ ಪಾರ್ಟಿ ಅಂತ ಹೇಳಿ ಒಂದು ಮೂವಿ ಬಂದಾಗ ಅದೇ ನೋಡಿದ್ದು ನಾನು. ಕನ್ನಡ ಸಿನಿಮಾ ನೋಡಿದ್ದೇನೆ ತುಂಬ, ಮುಂಗಾರು ಮಳೆ ಆಗಲಿ, ಅದೇ ಫಸ್ಟ್ ಮೂವಿ ಮುಂಗಾರು ಮಳೆ ನಾನು ನೋಡಿದ್ದು ಥಿಯೇಟ್ರಿಗೆ ಹೋಗಿ. ಸಣ್ಣದಿದ್ದೆ ಆಗ. ನನಗೆ ಸೊ ಇಷ್ಟ ಆಯಿತು ಅದೆಲ್ಲ. ಸಿನಿಮಾ ಅಂತ ಹೇಳಿದ್ರೆ ಒಂದು ಕಲರ್ಫುಲ್ ದುನಿಯಾ, ಹೋಗಲೇಬೇಕು ಅಂತಲೇ ಎಲ್ಲ ಇತ್ತು. ಆದರೆ ಆಗಲಿಕ್ಕಿಲ್ಲ. ಆದರೆ ಸೆಲ್ಫಿ ತಗೊಳ್ಲಿಕ್ಕೆ ಹೋಗುವ, ಏನಾದರೂ ಆಗಲಿ, ಒಂದು ಚಾನ್ಸ್ ಸಿಕ್ಕಲಿಲ್ಲ ಸಾರಲ್ಲ, ಒಂದು ಸೆಲ್ಫಿ ಯಾರು ಸಿಗ್ಬೋದು ಅಂತ ಹೇಳ್ಕೊಂಡು ನಾನು ಆಡಿಷನ್ ತೆಗಿಲಿಕ್ಕೆ ಅಂತೇಳಿ ಹೋಗಿದ್ದಲ್ಲ. ಅವರು ಫ್ರೆಂಡ್ಸೆಲ್ಲ ಒತ್ತಾಯ ಮಾಡಿಕೊಂಡು ಹೇಳಿದ್ರು ಕ್ಯೂ ನಿಲ್ ಮಗ ಅಂತೆಲ್ಲ ಹೇಳ್ಕೊಂಡು, ನಾನು ಆಯಿತು. ಟೆನ್ಷನ್ ಆಗಿ ನರ್ವಸ್ ಆಗ್ತಾಯಿತ್ತು ನಂಗೆ ಅಲ್ಲಿ ಸಹ. ಫಸ್ಟ್ ಆಫ್ ಆಲ್ ಅಲ್ಲಿ ಜಾಲಿ ಮಾಡ್ತಾಯಿದ್ದೇವೆ, ಎಲ್ಲ ಪೆಟ್ಟಿಗಿಟ್ಟೆಲ್ಲ ಮಾಡಿಕೊಂಡು. ಅಲ್ಲಿ ಬೇರೆ ಊರಿನವರೆಲ್ಲ ಬಂದಿದ್ದರು. ಸೊ ನಮ್ಮ ಊರು ಅಂತ ಹೇಳ್ಕೊಂಡು ಸ್ವಲ್ಪ ಗಟ್ಟಿ ಮುಟ್ಟಾಗಿ ಇವರಿಗೆಲ್ಲ ದೂಡ್ಕೊಂಡು ನಾವು ಫ್ರೆಂಟ್ ಅಂತೆಲ್ಲ ಹೇಳ್ಕೊಂಡು ನಿಂತೆವು. ಲಾಸ್ಟ್ಗೆ ಇದು ಬಾಗಿಲ ಹತ್ರ ಮುಟ್ಟುವಾಗ ನೀವು ಹೋಗಿ ಅಂತ ಹೇಳ್ಕೊಂಡು ನಾವು ಸೈಡ್ ಆಗ್ತಾಯಿದ್ದೆವು. ಮತ್ತು ನನ್ನೊಟ್ಟಿಗೆ ಇಬ್ಬರು ಇದ್ದರು ಫ್ರೆಂಡ್ಸ್ ಆಗಿ ಹೋದೆವು. ಅದರಲ್ಲಿ ಒಬ್ಬನಿಗೆ ತುಂಬ ಇಷ್ಟ ಆಯಿತು, ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತಲೇ ಬಂದಿದ್ದವ, ಆ್ಯಕ್ಟಿಂಗ್ ಮಾಡಬೇಕಂತಲೇ ಬಂದಿದ್ದವ. ಸೊ ಅವ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ದ, ಸ್ವಲ್ಪ ಡ್ರಾಮಾ ಎಲ್ಲ ಮಾಡ್ತಾಯಿದ್ದ. ಸೊ ನಾವು ನೆನೆಸಿದ್ದ ಅವನಿಗೆ ಸಿಗ್ತದೆ, ಅವನಿಗೆ ಸೆಲೆಕ್ಟ್ ಆಗ್ಬೋದು, ಆದರೂ ಆಗ್ಬೋದು ಅಂತ. ಬಾಗಿಲ ಹತ್ರ ಮುಟ್ಟಿದ ಕೂಡಲೇ ನಮಗೆ ಮೇಯ್ನ್ ದೇವರಲ್ಲಿ ಮದನಂತೇಶ್ವರ, ಸಿದ್ಧಿವಿನಾಯಕ, ಮಧುರ ಗಣಪತಿ, ಹಾಗೆ ಮದನಂತೇಶ್ವರ, ಸಿದ್ಧಿವಿನಾಯಕ, ಮಧುರ ಗಣಪತಿ ಸ್ವಾಮಿ ಕಾಪಾಡು ಅಂತ ಹೇಳ್ಕೊಂಡು ಒಂದು ಕೈ ಮುಗಿದು ನನಗೆ ದೂಡಿದೆ. ಆ್ಯಕ್ಚುಲಿ ಬಾಗಿಲು ತೆಗೆದದ್ದು ಆಗಲೇ ದೂಡಿದ ಕೂಡ ನಾನು ಒಂಥರ ಬೀಳೋ ರೀತಿಯಾಗಿ ಬಂದೆ. ಮುಂದೆ ಇಬ್ಬರು ಕೂತ್ಕೊಂಡಿದ್ದಾರೆ, ಈಚೆ ರಿಷಭಣ್ಣ ಕೂತ್ಕೊಂಡಿದ್ದಾರೆ, ಈಚೆ ನಮ್ಮ ರಾಘು ಕ್ಯಾರೆಕ್ಟರ್ ಮಾಡಿದ್ದು ಗುರು ಅಂತೇಳಿ ರಾಘು ಕ್ಯಾರೆಕ್ಟರ್ ಮಾಡಿದವರು, ಇವರಿಬ್ಬರು ಕೂತ್ಕೊಂಡಿದ್ದಾರೆ. ಅವ್ರು ಸ್ವಲ್ಪ ತೋರಾಗಿ ಗಡ್ಡ ಕೂದಲೆಲ್ಲ ಬಿಟ್ಟು, ಇವರು ಸ್ವಲ್ಪ ಇದ್ರಾಗೆ ಪಹಲ್ವಾನಾಗೆ, ಆ್ಯಕ್ಚುಲಿ ಪಹಲ್ವಾನ್ ಅವರು ರಿಷಭಣ್ಣ. ಸೊ ಹಾಗೆ ಇದ್ದಾರೆ. ನಾನು ಹೋದ ಕೂಡಲೇ ಕೇಳಿದ್ರು, ಏನು ಮಾಡ್ತಿ, ಏನು ಏನು ಆ್ಯಕ್ಟಿಂಗ್ ಗೊತ್ತುಂಟು? ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಗೊತ್ತಿಲ್ಲ ಸರ್ ಅಂತ ಹೇಳಿ. ಗೊತ್ತಿಲ್ಲ ಅಂದ್ರೆ ಮತ್ತೆ ಯಾಕೆ ಬಂದದ್ದು ಈಚೆಗೆ ಅಂತ ಹೇಳಿದ್ರು. ನಾನು ಹೇಳಿದೆ, ಅಲ್ಲ ಸರ್, ಅದು ನನಗೆ ಒಂದು ಸೆಲ್ಫಿ ಬೇಕಿತ್ತು ಅಂತ ಹೇಳಿದೆ. ನಿನ್ನ ಮನೆಯಲ್ಲಿ ಅಂತ ಕೇಳಿದೆ. ನನ್ನ ಮನೆ ಇಲ್ಲೇ ಈಚೆ ಹತ್ರ, ಅಂದರೆ ಶಾಲೆಯಲ್ಲಿ ಆಡಿಷನ್ ನಡೀತಾ ಇದೆ, ಒಂದು ಕೂಡ್ಲು ಶಾಲೆ ಅಂತ. ನಮ್ಮ ಮನೆ ಕೆಳಗೆ ಒಂದು ಸ್ವಲ್ಪ ಮೀಪುಗುರಿ ಅಂತ ಒಂದು ಪ್ಲೇಸ್ ಉಂಟು, ಅಲ್ಲಿ ನನ್ನ ಮನೆ. ಸೊ ಅಲ್ಲಿಗೆ ಇಲ್ಲೇ ಸರ್ ಮನೆ ಅಂತೆಲ್ಲ ಹೇಳಿದೆ. ನರ್ವಸ್ ಆಗಬೇಡ, ಕ್ಲೀನ್, ನೀನು ಸ್ವಲ್ಪ ಎಕ್ಸಸೈಸ್ ಮಾಡಂತ ಹೇಳಿದ್ರು. ಕೈ ಮೇಲೆ ಎತ್ತಿದ್ರು, ಕೈ ಎತ್ತಿದೆ ಕೆಳಗೆ, ಹೀಗೆಲ್ಲ ಮಾಡಿದೆ. ಅಷ್ಟು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಂದೆ, ಎಲ್ಲ ಮಾಡಿದೆ. ಸ್ವಲ್ಪ ನರ್ವಸಲ್ಲಿ ಸ್ವಲ್ಪ ಕಮ್ಮಿ ಆಯಿತು. ಅಂದರೆ ಅವರು ಸ್ವಲ್ಪ ಕ್ಲೋಸ್ ಆಗಲಿ ನೋಡಿದ್ದು. ಹಾಗೆ ಆಯಿತು. ನಿಂಗೆ ಎಂತ ಬರ್ತದೆ ಅಂತ ಕೇಳಿದ್ರು. ನಂಗೆ ಒಂದೇ ಬರೋದು ಹುಲಿವೇಷ ಹೇಳ್ಕೊಂಡು ಹೇಳಿದೆ. ಇವರು ತಾಳ ತಟ್ಟಿದ್ರು, ನಾನು ಹುಲಿವೇಷ ಆಟ ಆಡಿದೆ. ಅದೆಲ್ಲ ಆಗಿ ನರ್ವಸ್ ಆಗ್ತಾಯಿತ್ತು ನನಗೆ. ಅದಾಗಿ ಆದಮೇಲೆ ಎಲ್ಲರೂ ಅದೇ ಡೈಲಾಗ್ ಕೊಟ್ಟಿದ್ರು. ಅದಕ್ಕಿಂತ ಮುಂಚೆ ನನ್ನ ಹತ್ರ ಕೇಳಿದ್ರು, ಓಕೆ ನಿಂಗೆ ಈಗ ಎಂತ ಮಾಡ್ಬೇಕು ನಾನು
ಸ್ಕ್ರಿಪ್ಟ್ ಕೊಡಲಾ ಅಂತ ಕೇಳಿದ್ರು. ಆಯಿತು ಸರ್ ತಗೊಳ್ತೇನೆ ಅಂತ ಹೇಳಿದೆ. ಒಂದನೇದು ಕನ್ನಡ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ಓದಲಿಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಗೊತ್ತುಂಟು, ಬರೀಲಿಕ್ಕೂ ಗೊತ್ತುಂಟು, ಸ್ವಲ್ಪ ಲೇಟ್ ನಾನು. ಈಗ ಎಲ್ಲರೂ ಬರೆಯೋದಲ್ಲ, ಒಂಚೂರು ಇಲ್ಲ ಓದೋದಾದರೂ ಒಂಚೂರು ಸ್ವಲ್ಪ ಅದನ್ನು ನೋಡಿಕೊಂಡು ಅದು ಯಾವ ಅಕ್ಷರ ಈಗ ಅದು ಸೇರಿಸಿದ್ರೆ ಹೇಗಿರ್ತದೆ ಅದು ಹಾಗೆಲ್ಲ ಮಾಡಿಕೊಂಡು ಓದೋದು. ಸೊ ನಾನು ಓದಿದೆ, ಇದೆಲ್ಲ ಓದ್ಕೊಂಡು ನಾನೇನು ಮಾಡಿದೆ, ಸ್ಕ್ರಿಪ್ಟ್ ಇಟ್ಕೊಂಡೇ ಬಂದೆ ಆ್ಯಕ್ಟ್ ಮಾಡಲಿಕ್ಕೆ ಆ್ಯಕ್ಟ್ ಮಾಡಲಿಕ್ಕೆ ಹೇಳುವಾಗ ತಪ್ಪದೆ ಸ್ಕ್ರಿಪ್ಟ್ ಓದ್ತೇನೆ ಹೇಳಿದ್ರು. ಸ್ಕ್ರಿಪ್ಟ್ ನೋಡ್ಕೊಂಡು ಅದು ಪೇಪರ್ ಓದ್ಕೊಂಡಲ್ಲ ನೀನು ಹೇಳ್ಬೇಕು ಹೇಳಿಲ್ಲ, ಕ್ಯಾಮ್ರಾದ ಮುಂದೆ ನೀನು ಪೇಪರ್ ಓದ್ಕೊಂಡು ಹೇಳಲ್ಲ, ಅಲ್ಲಿ ನೀನು ಪ್ರಾಕ್ಟೀಸ್ ಮಾಡಬೇಕಿತ್ತು, ಇಷ್ಟು ಹೊತ್ತು ಕೊಟ್ಟಿದ್ದು ಅದಕ್ಕೆ ಅಂತ ಹೇಳಿದ್ರು. ಅಷ್ಟೇ ನಾನು ಹೇಳಿದೆ ಓಕೆ ಸರ್ ನಾನು ಹಾಗೆ ಮಾಡ್ತೇನೆ ಅಂತ ಮರ್ಚಿಟ್ಟೆ ಆಚೆ ಬಂದು ಫುಲ್ ಸೈಕಲ್ ಹೊಡೆದೆ. ಅಲ್ಲಿ ಎಂತ ಸಹ ಗೊತ್ತಿಲ್ಲ ನನಗೆ, ಎಲ್ಲ ಮರ್ತೋಯ್ತು ನನಗೆ. ಸೊ ಹಾಗಾದ ಕೂಡಲೇ ರಿಷಭ ನನಗೆ ಆಯಿತು ಇದು ಅಂದರೆ ಅವರಿಗೆ ನೋಡಿದ ಕೂಡಲೇ ನಾನು ಪ್ರವೀಣ ಅಂತ ಹೇಳ್ಕೊಂಡು ಕ್ಯಾರೆಕ್ಟರ್ ಬಂದಿತ್ತಂತೆ, ಆದರೆ ಇದು ನಡೆಯುವುದಿಲ್ಲ ಇದು ಅಂತ ಎಂತ ನಡೆಯುತ್ತೆ. ಫಸ್ಟ್ ಆಡಿಷನಲ್ಲಿ ನೀವು ರಿಜೆಕ್ಟ್ ಆಗಿದೆ ಆ್ಯಕ್ಚುಲಿ. ಇವ್ರಿಗೆ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ಹೆಸರು ಬರೆದಿಟ್ರು, ನೋಡುವ ಏನಾದರೂ ಅಂದರೆ ಕಿರಿಕ್ ಪಾರ್ಟಿ ಸೆಕೆಂಡ್ ಹೀರೋಯಿನಿಗೆ ಹೀಗೆ ಮಾಡಿದಂತೆ, ಅವರಿಗೆ ಆ್ಯಕ್ಟಿಂಗ್ ಗೊತ್ತಿರಲಿಲ್ಲ ಆಯ್ತಂತೆ. ಅಂದರೆ ಆ್ಯಕ್ಟಿಂಗ್ ಅಂದರೆ ಆ್ಯಕ್ಚುಲಿ ನ್ಯಾಚುರಲ್ಲೇ. ಸೊ ಡೈಲಾಗೆಲ್ಲ ಬರ್ತಿಲ್ಲ ಆಯ್ತಂತೆ, ಈಗ ತಪ್ತಾ ಇತ್ತಂತೆ. ಸೊ ಅವರು ಇವರಿಗೆ ನ್ಯಾಚುರಲ್ ಆಗಿ ಎಲ್ಲ ಹೇಳ್ಕೊಂಡೆಲ್ಲ ಮಾಡ್ತಾಯಿದ್ರಂತೆ. ಹಾಗೆ ನನಗೂ ಹಾಗೆ ಮಾಡುವಂಥ ಪ್ಲ್ಯಾನಲ್ಲಿ ನನ್ನ ಹೆಸರು ಬರೆದು ಸೆಕೆಂಡ್ ಆಡಿಷನಿಗೆ ನಾನು ಎಂತ ಮಾಡಿದೆ, ನಂಗೆ ಕರೆದ್ರು ಒಂದು 10 days ಆಗಿ. ನಿಮಗೆ ಅದು ಆಡಿಷನ್ ಆದಮೇಲೆ ಏನಾದರೂ ಹೋಪ್ಸ್ ಇತ್ತಾ ನಿಮಗೆ ಚಾನ್ಸ್ ಸಿಗ್ತದೆ? ಆಡಿಷನ್ ಆದಮೇಲೆ ಸೆಲೆಕ್ಟ್ ಆಗಲಿಲ್ಲ ಅಂತ ಹೇಳಿ ಗೊತ್ತಿತ್ತು ನನಗೆ, ರಿಜೆಕ್ಟ್ ಆಗಿದ್ದಾನೆ ಅಂತ ಗೊತ್ತಿತ್ತು. ಆದರೆ ನಂಬರ್ ಹಾಕಿದ್ದಾರೆ ಅವರು, ನಾನು ರಿಜೆಕ್ಟ್ ಆಗಿದ್ದಾನೆ ಅಂತ ನನ್ನ ಮನಸ್ಸಲ್ಲಿ. 10 ದಿನ ಕಳೆದು ಕಾಲ್ ಮಾಡಿದ್ರಲ್ಲ, ಕಾಲ್ ಮಾಡಿದ ದಿನ ನಾನು ತುಂಬ ಖುಷಿಯಲ್ಲಿದ್ದೆ. ಯಾಕಂದರೆ ನನಗೆ ಬೇರೆ ಏನು ಏಮ್ ಅಂತಿಲ್ಲ, ಒಬ್ಬರಿಗೆ ಏಮ್ ಇರ್ತದಲ್ಲ, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಫ್ಯಾಷನ್ ಡಿಸೈನರ್ ಆಗಬೇಕು, ಇಲ್ಲ ಏನಾದರೂ ಇರ್ತದೆ. ನನಗೆ ಅದೇನಿಲ್ಲ. ನಾನು ಆ್ಯಕ್ಚುಲಿ ನನಗೆ ಯಾವುದೇ ಕೆಲಸ ಆಗ್ಬೋದು, ಒಂದು 3 ಹೊತ್ತು ಹೊಟ್ಟೆಗೆ ಬಿದ್ದರೆ ಸಾಕಂತ ಹೇಳಿದ್ದೆ. ಹಾಗೆ ಕೆಲಸ ಎಲ್ಲ ಮಾಡಿದ್ದಾನೆ. ನಾನು ಏನೆಲ್ಲ ಕೆಲಸ ಮಾಡಿದ್ದಾನೆ ಅಂದರೆ ಈಗಲೂ ಮಾಡ್ತಾಯಿದ್ದಾನೆ. ಚಿಕನ್ ಶಾಪಲ್ಲಿ ಕೆಲಸ ಮಾಡಿದ್ದಾನೆ, ಅಂದೇ ಮಾವಂದು. ಸೊ ಮನೆಯವ್ರದ್ದೆ. ಸೊ ಅದರಲ್ಲೂ ಕೆಲಸ ಮಾಡಿದ್ದಾನೆ. ಪೇಂಟಿಂಗ್ ಕೆಲಸಕ್ಕೆ ಹೋಗಿದ್ದಾನೆ, ಸಣ್ಣ ಪುಟ್ಟ ಐಸ್ ಕ್ರೀಮ್ ಅಂಗಡಿಯಲ್ಲೆಲ್ಲ ನಿಂತಿದ್ದಾನೆ. ಸೊ ಎಲ್ಲ ಮಾಡ್ತಾಯಿದ್ದೆ ನಾನು, ರಜೆಗೆಲ್ಲ ಮರದ ಕೆಲಸ ಅದೆಲ್ಲ ಮಾಡ್ತಾಯಿದ್ದೆ. ಸೊ ಎಲ್ಲ ಗೊತ್ತುಂಟು, ಆಲ್ರೌಂಡ್ ಆಗಿ ಎಲ್ಲ ಸಣ್ಣ ಕೆಲಸ ಎಲ್ಲ. ನೀವು ಆ್ಯಕ್ಟರ್ ಆಗಲಿಲ್ಲದಿದ್ದರೆ ನೀವೇನು ಆಗಬೇಕು ಅಂತ ಇದ್ರಿ? ಏನಾದರೂ ಏಮ್ ಇತ್ತು? ಏನು ಏಮಿಲ್ಲ ಇತ್ತು ನನಗೆ, ನಾನು 0 ಫುಲ್. ಹಾಗೇನಾ. ಒಂದೇದೇನೆಂದರೆ ನನಗೆ ಹೆಚ್ಚು ಮಾರ್ಕ್ ಏನಿಲ್ಲ ಇತ್ತು. ಸೊ ಏನು ಆಸೆ ಕಟ್ಟುವಾಗಿಲ್ಲ. ಸೊ ಈ ಪ್ರವೀಣ್ ಕ್ಯಾರೆಕ್ಟರ್ ಮತ್ತು ರಂಜನ್ ಕ್ಯಾರೆಕ್ಟರಲ್ಲಿ ಏನಂತ ಡಿಫ್ರೆನ್ಸ್ ಇತ್ತು? ರಂಜನ್ ಕ್ಯಾರೆಕ್ಟ್ರಲ್ಲೂ ಪ್ರವೀಣ ಕ್ಯಾರೆಕ್ಟ್ರಲ್ಲೂ ಡಿಫ್ರೆನ್ಸ್ ಏನಂದರೆ, ಪ್ರವೀಣ ಹೇಳಿದಾಗ ದಡ್ಡ, ಅಂದರೆ ರಂಜನ್ ಹೇಳಿದಾಗ ಕೂಡ ದಡ್ಡನೇ. ಆದರೂ ಕೂಡ ಸಣ್ಣ ಪುಟ್ಟ ಪಾಸಲ್ಲಾಗಿ ಹೋಗ್ತಿದ್ದೆ ಅಷ್ಟೇ, ಬೇರೆ ಯಾವುದೇ ಡಿಫ್ರೆನ್ಸ್ ಇಲ್ಲ. ಲೈನ್ ಹೊಡಿಲಿಕ್ಕೆ ಹೊಡೆದಿದ್ದಾನೆ, ಸೈಕಲ್ ಇಲ್ಲ ಇತ್ತು, ನಡ್ಕೊಂಡು ಹೋಗ್ತಿದ್ದೆ. ಸೊ ಲೈನ್ ಹೊಡಿಯುವ ಅಂತ ಹೇಳುವಾಗ ಹಾಗಾದರೆ ನೀವು ಸ್ಕೂಲಲ್ಲಿ ಯಾರಾದ್ರೂ ಏನು ಕ್ರಶ್ ಇತ್ತಾ? ಸ್ಕೂಲಲ್ಲಿ ಈಗ ಹೇಳಿದ್ರೆ ಎಲ್ಲ ಹಾಳಾಗಿ ಹೋಗಿತ್ತು. ಓಕೆ, ಅಂದರೆ ಸ್ಕೂಲಲ್ಲಿ ನನಗೆ ಆ್ಯಕ್ಚುಲಿ ಒಂದು ಸ್ಕೂಲಲ್ಲಿ ಇಲ್ಲ, ನನ್ನ ಲೈಫಲ್ಲಿ ಒಂದು ಇತ್ತು, ಒಂದು ವರ್ಷದ್ದು ಅದಂದರೆ ಲವ್ ಹೇಳಿಲ್ಲ, ಒಂದು ಆ್ಯಕ್ಚುಲಿ ಒಂದು ಕ್ಯಾರ್, ಒಂಥರ ಕ್ಯಾರ್ ಆಗಿರೋರು. ಒಂಥರ ಕ್ಯಾರ್, ಒಂದು ಜನ ನನ್ನ ಹತ್ರ ತುಂಬ ಕ್ಯಾರ್ ಆಗಿ ಕ್ಲೋಸ್ ಆಗಿ ಒಬ್ಬರಿದ್ದರು, ಸಣ್ಣದಿರುವಾಗನೇ. ಅದಕ್ಕೆ ಮಲಯಾಳದಲ್ಲಿ ಹೇಳ್ಬೇಕಾದ್ರೆ ಕಳುಕೂಟುಗಾರಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಎಂತ ಹೇಳ್ಬೇಕಂತ ನಂಗೆ ಗೊತ್ತಿಲ್ಲ. ನನಗೆ ಇದು ಕನ್ನಡದಲ್ಲಿ ಯಾವುದು ಹಾಗೆ ಅಂತ ವರ್ಡ್ ಸಿಕ್ಕಲಿಲ್ಲ ನನಗೆ. ಮಲಯಾಳದಲ್ಲಿ ಈ ಫಿಲ್ಮಲ್ಲೆಲ್ಲ ಕಾಣ್ತದೆ ಅದು. ಸೊ ಸಣ್ಣದಿರುವಾಗನೇ ಓಡ್ಕೊಂಡು ಆಟ ಆಡ್ಕೊಂಡು ಒಟ್ಟಿಗಿರೋ ಆ ರೀತಿಲಿ. ಮಾತ್ರ ನಾವು ದೂರ ಇದ್ದೆವು, ಆದರೂ ಮೊಬೈಲಲ್ಲೆಲ್ಲ ಟಚ್ ಇತ್ತು. ನನಗೆ ಯಾವ ದೊಡ್ಡ ಮೊಬೈಲ್ ಏನಿತ್ತು, ಸಣ್ಣ ಮೊಬೈಲ್ ಇತ್ತು, ಅದರಲ್ಲಿ ಈ SMS ಟೈಪೆಲ್ಲ ಕಳಿಸ್ತಾ ಇದ್ದೆ. ಅದರಲ್ಲಿ ಏನೋ ಜಾವಾ ಸೆಟ್ಟಲ್ಲಿ ಒಂದು ವಾಟ್ಸಪ್ ಬಂದಿತ್ತು ಎಡೆಗೆ, ಅದೇನೋ ಪುಣ್ಯ. ಅದರಲ್ಲಿ ವೀಡಿಯೋ ಕಾಲ್ ಆಗ್ತಿಲ್ಲ ಇತ್ತು, ಈ ಕಾಲಲ್ಲಿ ಆಗ್ತಿತ್ತು, ನಾರ್ಮಲ್ ಕಾಲಲ್ಲಿ ಆಗ್ತಿತ್ತು. ಸೊ ಆ ರೀತಿಯಲ್ಲೆಲ್ಲ ಇದ್ದೆವು. ಆದರೆ ಲವ್ ಅಂತೇಳಿ ಇಲ್ಲ ಇತ್ತು ಆಗ. ಈಗ ಲವ್ ಅಂತೇಳಿ ಆಗಿದೆ, ಆದರೆ ಸ್ವಲ್ಪ ಇದರಿಂದ ದೂರ ಇದ್ದಿದ್ದೇನೆ, ನಾನು ದೂರ ಬಿಟ್ಟಿದ್ದೇನೆ. ಅದೆಲ್ಲ ಬೇಡ, ಈಗ ಲೈಫ್ ಅಲ್ಲ. ಈಗ ನನಗೊಂದು ಏನು ಬಂದಿದೆ ಏನಂದರೆ, ನನಗೆ ಇದೇ ಫಿಲ್ಮ್ ಇಂಡಸ್ಟ್ರಿಯಲ್ಲೇ ವರ್ಕ್ ಮಾಡಬೇಕು. ಸೊ ಇದರಲ್ಲಿ ಕಂಟಿನ್ಯೂ
ಹೌದು ಹೌದು. ಅಂದರೆ ನನಗೆ ಬೇರೆನಲ್ಲ, ಯಾವ್ದಾರು ಆಗ್ಬೋದು, ಯಾವ್ದಾದ್ರು ಸೈಡ್ ವರ್ಕು ಆಗ್ಬೋದು. ನಾನು ಬೇಕಾದ್ರೆ ಒಳಗೆ ಸ್ಕ್ರೀನ್ ಒಳಗೆ ಬೇಕಾದ್ರೆ ಕೆಲಸ ಮಾಡ್ತೀನಿ, ಸ್ಕ್ರೀನ್ ಹೊರಗೆ ಬರಬೇಕು ಇಲ್ಲ. ನನಗೆ ಏನಾದರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅದೊಂದು ಆಸೆ ಹುಟ್ಟಿದೆ. ಸೊ ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಆಸೆ ಬಂದಿದೆ ನನಗೆ. ಸೊ ಈ ಮೂವಿ ಶೂಟಿಂಗ್ ಆಗುವಾಗ ರಿಷಬ್ ಶೆಟ್ಟಿ ಜೊತೆಗೆ ಏನಾದರೂ ಬೈಗಳು ತಿಂದಿದ್ದೀರಾ? ಅಂದರೆ ಬೈಗಲ್ ಅಂದರೆ ಅವರು ನಮಗೆ ಬೈಯೋದಿಲ್ಲ, ಡೈರೆಕ್ಟಾಗಿ ಬೈಯೋದಿಲ್ಲ. ಯಾಕೆಂದರೆ ನಮಗೆಲ್ಲ ಬೈದರೆ ಆ್ಯಕ್ಚುಲಿ ಅವರು ನನ್ನನ್ನು ತುಂಬ ನನ್ನನ್ನು ಹೇಳಿಲ್ಲ, ನಮ್ಮ ಎಲ್ಲ ಮಕ್ಕಳು ಅಂದರೆ ಅವ್ರಿಗೆ ತುಂಬ ಇಷ್ಟ. ಆದರೆ ತಂಟೆ ಮಾಡಬಾರ್ದು, ಒಂದು ರೀತಿ ಇನ್ನೋಸೆಂಟಾಗಿ ಇರಬೇಕು, ಮಕ್ಕಳ ಥರ ಇರಬೇಕಂತ ಅವರೊಂದು ಮಾತುಂಟು ಯಾವಾಗಲೂ. ಮತ್ತು ಅವರಿಗೆ ಇಷ್ಟ ಆಗಿದ್ರೆ ಸೈಲೆಂಟಾಗಿ ಇದ್ದರೆ ಮಾಡಬೇಕು, ಮಸ್ತಿ ಎಲ್ಲ ಮಾಡಬೇಕು. ಆದರೆ ಅವ್ರು ಕರೆಯುವಾಗ ಸೈಲೆಂಟಾಗಿದ್ದು ಬಂದು ಅವ್ರ ಜೊತೆ ಕ್ಲೋಸ್ ಆಗಬೇಕು, ಆ ರೀತಿಯಲ್ಲಿ ತುಂಬ ಮಾತಾಡಬೇಕು ಅವರಿಗೆ. ಹಾಗಿರುವಾಗ ಬೈದಿದ್ದಾರೆ ನನಗೆ ಬೈಯೋದನ್ನು ತಿರುಗಿ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಅವರಿಗೆಲ್ಲ ಬೈತಾಯಿದ್ರು. ಪಾಪ ಅವರು ಸುಮ್ಮನೆ ನನ್ನ ಆ್ಯಕ್ಚುಲಿ ತುಂಬ ಬೈದಿರೋದು ನನಗೆ ಬೇಕಾಗಿ. ಯಾಕಂದ್ರೆ ನಂದು ಮಧ್ಯೆ ಕೆಮಿಸ್ಟ್ರಿ ಹೇಗಿತ್ತು ಮತ್ತೆ ರಿಷಬ್ ಶೆಟ್ಟಿ ಜೊತೆ? ಒಂಥರ ಅವ್ರ ಅಣ್ಣನಾಗಿ ನೋಡ್ಕೊಳ್ತಿದ್ರು, ತುಂಬ ಕೇರ್. ಊಟದ ಟೈಮಿಗೆ ಊಟ, ಚಾಯದ ಟೈಮಿಗೆ ಚಾಯ, ತಿಂದಿದ್ದು ಕೇಳಿದಲ್ಲ. ಆ್ಯಕ್ಚುಲಿ ಅವರಾಗೆ ತಿನ್ನೋದು ಫಸ್ಟ್ ಕೇಳ್ತಾರೆ, ಟೈಮ್ ಆಗುವಾಗ ಕೇಳ್ತಾರೆ, ನಿನಗೆ ಹಸು ಆಗ್ತಾಯಿದೆಯಾ, ನೀನು ಫಸ್ಟು ತಿಂದು ಬಾ, ನಮಗೆ ಅದೆಲ್ಲ ಮತ್ತೆ ಕಾರ್ಯ, ನಮಗೆ ಆರೋಗ್ಯ ಬೇಕು. ಫಸ್ಟ್ ಆಫ್ ಆಲ್ ಆರೋಗ್ಯ ನೋಡ್ತಾರೆ, ತುಂಬ ಕೇರ್ಫುಲ್ಲಾಗಿ. ಏನಿದ್ರು ಒಂದು ರೋಡ್ ಕ್ರಾಸ್ ಮಾಡಬೇಕಾದ್ರೂ ನೋಡಿಕೊಂಡು ಹೋಗೋ ಮಗ ಅಂತ ಹೇಳ್ಕೊಂಡು ಕ್ರಾಸ್ ಮಾಡ್ಕೊಂಡು ಕೊಡ್ತಿದ್ರು. ನನಗೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು ತುಂಬ. ಮತ್ತು ತುಂಬ ಪ್ರೀತಿಯವರು. ಆ್ಯಕ್ಚುಲಿ ಸಿಟ್ಟು ಬಂದರೆ ಕೋಪಿಷ್ಟ ಅಂದರೆ ಅವರಷ್ಟು ಕೋಪಿಷ್ಟ ಯಾರಿಲ್ಲ. ಆದರೂ ತುಂಬ ಪ್ರೀತಿ ಇದರಲ್ಲಿಟ್ಟು ತುಂಬ ಕಾಮಿಡಿಯಾಗಿ ಎಂತ ಇದ್ರೂ ಕಾಮಿಡಿಯಲ್ಲೇ ಮಾತಾಡ್ತಾರೆ. ಸಿಟ್ಟು ಬಂದರೆ ಸಿಟ್ಟು ಮಾಡಿದ ಮೇಲೆ ಅವರೇ ಒಂದು ಅರ್ಧ ಗಂಟೆ ಅಲ್ಲ ಬೇಡ 5 ನಿಮಿಷದಲ್ಲಿ ಅವರು ಮಗ ಆಗಲ್ಲ ಮಗ ಈಗಲ್ಲ ಮಗ ಅಂತ ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಅದರಲ್ಲೇ ಬಿಡ್ತಾರೆ. ಅದೇ ನೀ ದಡ್ಡ ಮಾರೆ ನೀನು ಈ ಹಾಗೆಲ್ಲ ಹೇಳ್ಕೊಂಡು ಬಿಡ್ತಾರೆ ಅವರು. ಸೊ ಈ ಮೂವಿ ಮಾಡೋಕ್ಕಿಂತ ಮುಂಚೆ ನಿಮಗೆ ಆ್ಯಕ್ಟಿಂಗಲ್ಲಿ ಝೀರೋ ಎಕ್ಸ್ಪೀರಿಯನ್ಸ್ ಇತ್ತು ಅಲ್ವಾ? ಸೊ ಮತ್ತೆ ಹೇಗೆ ಅದು ಡೆವಲಪ್ ಆಯಿತು, ಅಂದರೆ ಹೇಗೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ? ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಡೆವಲಪ್ ಆಗಲಿಲ್ಲಲ್ಲ. ನಾನು ಇದ್ದಾಗೆ ಇದ್ದೇನೆ. ಮೂವಿ ಎಲ್ಲರೂ ಲೈಕ್ ಮಾಡಿದ್ದಾರೆ. ಅದೇ ಯಾಕಂದರೆ ನನ್ನ ಇದರಲ್ಲೆಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ ಅದೆಲ್ಲ ನಮ್ಮ ಹಿಂದೆ ಎಷ್ಟೋ ಜನ ವರ್ಕ್ ಮಾಡಿದ್ದಾರೆ. ಮತ್ತು ರಿಷಬಣ್ಣ ಅವರು ಮತ್ತು ಕ್ಯಾಮರಾಮ್ಯಾನ್ ವೆಂಕಟೇಶ್ ಅವರೆಲ್ಲ ಆ್ಯಕ್ಚುಲಿ ಅವ್ರದ್ದು ಎಫರ್ಟ್ಸ್ ಎಲ್ಲ ನಮ್ಮದು ಏನಿಲ್ಲ. ಕ್ಯಾಮರಾ ಹೇಗಿಡ್ತಾರೆ ಆ ರೀತಿಲಿ ಎಡಿಟರ್ ಅವ್ರದ್ದು ಒಂದು ಇದು, ಡೈರೆಕ್ಷನಿಂದು ರಿಷಬಣ್ಣ ಹೇಗೆ ಡೈರೆಕ್ಟ್ ತಗೊಳ್ತಾರೆ ಅವ್ರದ್ದು, ಮತ್ತು ಡೈಲಾಗ್ ರೈಟರ್ಸ್ ಅವ್ರದ್ದು. ಆ್ಯಕ್ಚುಲಿ ಡೈಲಾಗೆಲ್ಲ ನಾವು ಹೇಳೋದಲ್ಲ, ಅವ್ರು ಹೇಳಿದ್ದಕ್ಕೆ ನೀವು ನೆಗಾಡೋದು. ನಮ್ಮ ಬಾಯಲ್ಲಿ ಕೇಳ್ತಿದ್ರೆ ಹೇಳಿ ಮಾತ್ರ. ಹಿಂದೆ ವರ್ಕ್ ಮಾಡೋರು ತುಂಬ ಕಷ್ಟಪಡ್ತಾರೆ. ನಮಗೆಲ್ಲ ಆ್ಯಕ್ಚುಲಿ ನೀ ನ್ಯಾಚುರಲ್ ಆಗಿರು, ನಿಂಗೆ ಮಾತಾಡ್ಲಿಕ್ಕಿದ್ರೆ ಈಗ ನಾನು ನಿಮ್ಮ ಹತ್ರ ಮಾತಾಡೋದು, ದಿಸ್ ಈಸ್ ಕಾಲ್ಡ್ ಆ್ಯಕ್ಟಿಂಗ್ ಅಷ್ಟೇ. ಆ ರೀತಿಯಲ್ಲೇ ಇದ್ದದು ನಮಗೆ. ಸೊ ಆ್ಯಕ್ಟಿಂಗ್ ಈಗ ಸಮೇತ ನನಗೆ ಆ್ಯಕ್ಟಿಂಗ್ ಗೊತ್ತಿಲ್ಲ. ಯಾವತ್ತು ನಿಮಗೆ ಆ್ಯಕ್ಟಿಂಗ್ ಮಾಡುವಾಗ ಕಷ್ಟ ಅಂತ ಅನಿಸ್ತು? ಕಷ್ಟ ಅಂತೇಳಿ ಆಗಲಿಲ್ಲ, ನರ್ವಸ್ ಆಗಿದ್ದೆ. ಅಂದರೆ ತುಂಬ ಜನ ಸೇರಿದಾಗ ಶೂಟಿಂಗ್ ಮಾಡ್ಬೇಕಾದ್ರೆ ತುಂಬ ಜನ ಸೇರ್ತಾರೆ. ಅಷ್ಟೊತ್ತಿಗೆಲ್ಲ ಆಗುವಾಗ ನಂದೊಂದು 50 ಟೇಕಲ್ಲಿ ಹೋಗ್ತದೆ ನರ್ವಸಲ್ಲಿ. ಮತ್ತು ರಿಷಬಣ್ಣೆಲ್ಲ ಓಡಿಸ್ತಾರೆ, ಅದು ಓಡಿಸೋ ಮಜಾ ಬೇರೆ. ನಾನು ಅಲ್ಲೇ ನಿಂತ್ಕೊಂಡಿರ್ತೇನೆ, ಎಂತ ಮಾಡಬೇಕಾಗ ಓಡಿಸ್ಬೇಕಂತ ಹೇಳ್ಕೊಂಡು ಈ ಟವೆಲ್ ಹಾಕಿರ್ತಾರೆ ಅವರು, ಬೈರಸ್ ಒಂದು ಇರ್ತಾರೆ ಯಾವಾಗಲೂ. ಬಿಡುವ ಅಂತ ಆಗಲಿಲ್ವಾ ನಿಮಗೆ? ಯಾವುದು? ಬೇಡ ಶೂಟಿಂಗ್ ಸಾಕು ನನಗೆ. ಇಲ್ಲ, ಯಾವತ್ತೂ ಇಲ್ಲ. ನೈಟು ಶೂಟಿಂಗ್ ಇತ್ತು, ಮಾರ್ನಿಂಗ್ ಎದ್ದುಕೊಂಡು ಹೋಗ್ತಿದ್ದೆ. ಅದೊಂದು ಕ್ರೇಜ್ ಅದು ಈಗಲೂ ನೆನಪಿದೆ ನನಗೆ. ಪುನಃ ಅದು ಶೂಟಿಂಗ್ ಟೈಮ್ ಬರಬೇಕಂತೇಳಿ ಆಸೆ ಉಂಟು. ಸೊ ಅವರು ಆ ಬೈರಸ್ ಹಿಡ್ಕೊಂಡೆಲ್ಲ ಓಡಿಸ್ತಾಯಿದ್ರು, ಈ ಜನಗಳಿಗೆಲ್ಲ ಮುಂದೆ ಬಂದ ಜನಗಳಿಗೆಲ್ಲ ಓಡಿಸ್ತಾರೆ, ಹೀಗೆ ಮಾಡ್ಕೊಂಡು ಓಡಿಸ್ತಾಯಿದ್ರು. ಅಂದರೆ ನನಗೆ ಸ್ವಲ್ಪ ಏನಂದ್ರೆ ಫ್ರೀ ಆಗಲಿಕ್ಕೋಸ್ಕರ. ಆಮೇಲೆ ಒಂದು 50 ಟೇಕಲ್ಲಿ ಮಾಡಿದ್ದಾನೆ, ಈ ಮೂವಿಲಿ 50 ಟೇಕಲ್ಲಿ ಮಾಡಿದ್ದಾನೆ. ಇನ್ನು ಮುಂದೆ ಬರೋದು ಗೊತ್ತಿಲ್ಲ ಹೇಗೆ ಅಂತ. ಈ ಮೂವಿ ಶೂಟಿಂಗ್ ಆಗುವಾಗ ನಿಮ್ಮದು ಒಂದು ಬೆಸ್ಟ್ ಮೆಮೊರಿ ಯಾವುದು? ಅಂದರೆ ಯಾವ್ದು ಸೀನ್ ಬೆಸ್ಟ್ ಮೆಮೊರಿ ಅಂದರೆ ಎಂತ ಹೇಳೋದು, ಈಗ ಒಂದೇದು ಮಮ್ಮೂಟಿ ಕಲ್ಲು ಬಿಸಾಕೋದು. ಅದು ತುಂಬ ಮಜಕರ ಆಗಿತ್ತು ನನಗೆ. ಸಾರಿ, ಕಲ್ಲಲ್ಲ, ಬಾಲು. ಎರಡನೇದು ನನಗೆ ಇಷ್ಟವಾಗಿದ್ದು ಅರೆರೆ ಅವಳನಾಗ ಸಾಂಗ್ ಬರುವ ಮುಂಚೆ ಒಂದು ಬ್ರಿಡ್ಜಲ್ಲಿ ನಮಗೊಂದು ಶೂಟಿಂಗ್ ಇತ್ತು.
ಅದು ತುಂಬ ಖುಷಿಯಾಗಿತ್ತು. ಯಾಕಂದರೆ ಅಲ್ಲಿ ಸ್ವಲ್ಪ ಜೋಶಲ್ಲಿದ್ದೆ ನಾನು. ರಿಷಭಣ್ಣ ಹೇಳುವಾಗ ಹಾಗೆ ಮಾಡ್ತೇನೆ ನಾನು, ಹೀಗೆ ಮಾಡ್ತೇನೆ. ಅಂದರೆ ಆ ದಿನ ಹೇಗಿದ್ದೆ ಅಂತ ಗೊತ್ತಿಲ್ಲ, ನನಗೆ ಏನೋ ಮೂಡಿತ್ತು ಆ ದಿನ. ಅದಕ್ಕೋಸ್ಕರ ಅದೊಂದು ಒಳ್ಳೆ ಸೀನು ಆ ರೀತಿಲಿತ್ತು. ಸೊ ಇವಾಗ ಮುಂಚೆ ನೀವು ಅಂದರೆ ನಾರ್ಮಲ್ ಸ್ಟೂಡೆಂಟ್ ಆಗಿದ್ರಿ, ಇವಾಗ ನೀವು ಕಾಲೇಜಿಗೆ ಹೋಗುವಾಗ ನಿಮಗೆ ಎಂಥ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರಾ, ಸೆಲೆಬ್ರಿಟಿ ಆಗಿ ನೋಡ್ತಾರಾ? ಇಲ್ಲಪ್ಪ, ಹಾಗಲ್ಲಿಲ್ಲ. ಆ್ಯಕ್ಚುಲಿ ನಾನು ಹೇಳ್ತೇನೆ, ನಮಗೆ ಯಾವಾಗಲೂ ಕಾಣುವವರು ಯಾವಾಗಲಾಗೆ, ನಾವು ಸಹ ಯಾವಾಗಲಾಗೆ ಇದ್ದೇವೆ. ನಾವೇನು ಚೇಂಜ್ ಆಗಲಿಲ್ಲ. ನಂದೇನೋ ಭಾಷೆನೋ ಕಿತ್ತೋಗಿದೆ, ಅದು ಆಚಿಂದ ಈಚಿಂದ ಮಾತಾಡ್ಕೊಂಡು ಈಗ ನಂದು ಫುಲ್ ನೀರ್ಪಾಲಾಗಿದೆ. ಬೆಂಗಳೂರು ಭಾಷೆ ಒಂಚೂರು, ಇಲ್ಲಿ ಮಾರಗಿರೆ ಒಂಚೂರು, ಕಾಸರಗೋಡಿಂದ ಮಸಾಲೆ ಹಾಕಿದ್ದೇನೆ. ಇದು ನಾ ಮಾಡಿದ್ದಲ್ಲ, ಆ್ಯಕ್ಚುಲಿ ಫೋನಲ್ಲಿ ಮಾತಾಡಬೇಕಾದ್ರೆ ಅವ್ರ ಹತ್ರ ಮಾತಾಡಿ ಇವ್ರ ಹತ್ರ ಮಾತಾಡುವಾಗ ಈ ಚಾಚೀಚ ಎಲ್ಲ ಆಗ್ತದೆ. ಮತ್ತು ಅದೇ ಮೊದಲೆಲ್ಲ ಅರ್ಥನೇ ಆಗ್ತಿಲ್ಲ ಆಯ್ತು ಅವ್ರು ಮಾತಾಡೋದೇನು ಅಂದರೆ. ಅವರು ನನಗೆ ಏನು ಮಾತಾಡ್ತಾರೆ, ರಿಷಭಣ್ಣ ಮಾತಾಡುವಾಗ ನಾನು 2-3 ಸತಿ ಕೇಳ್ತೇನೆ, ಎಂತ ನಾನು ಹೇಳಿದ್ದು ಅಂತ ಹೇಳಿ. ಈಗ ಸ್ವಲ್ಪ ಓಕೆ ಅರ್ಥ ಆಗ್ತದೆ, ಯಾಕಂದರೆ ಬೆಂಗಳೂರಲ್ಲೂ ಇದ್ದೆ ನಾನು, ಸ್ವಲ್ಪ ದಿನ ಎಲ್ಲ ಓಡ್ತಾ ಇದ್ದೆ. ಆ ರೀತಿಲಿ ಅರ್ಥ ಆಗ್ತಾ ಉಂಟು. ಸೊ ಇವಾಗ ಇದೆಲ್ಲ ಶೂಟಿಂಗ್ ಎಲ್ಲ ಅಂದರೆ ಸೆಲೆಬ್ರಿಟಿ ಅಂತಾರೆ ಆ್ಯಕ್ಟ್ ಎಲ್ಲ ಮಾಡಿದ್ಮೇಲೆ ನಿಮಗೆ ಪೇರೆಂಟ್ಸ್ಗೆ ಹೇಗೆ ಫೀಲ್ ಆಯಿತು? ಪೇರೆಂಟ್ಸಿಗೆ ಅಮ್ಮನಿಗೆ ತುಂಬ ಖುಷಿಯಾಗಿದೆ. ಅಮ್ಮನಿಗೆ ಆ್ಯಕ್ಚುಲಿ ನಂಬಲಿಕ್ಕಾಗಲಿಲ್ಲ. ಫಸ್ಟ್ ಆಫ್ ಆಲ್ ಶೂಟಿಂಗ್ ನಡೀತಾ ಉಂಟಂತ ಹೇಳಬೇಕಾದ್ರೂ ನಂಬಲಿಕ್ಕಾಗಲಿಲ್ಲ. ಅವರೇನೋ ಹೀಗೆ ನೆನೆಸಿದ್ರು. ಫಸ್ಟ್ ಬಿಟ್ಟು ನಿಮ್ಮ ಫ್ಯಾಮಿಲಿ ಅವರೆಲ್ಲ ಹೇಗಿತ್ತು ರಿಯಾಕ್ಷನ್? ಅದೇ ಫ್ಯಾಮಿಲಿ ಎಲ್ಲರೂ ಸೇರಿದ್ರೆ ನಾನು ಹೇಳ್ತೇನೆ, ನಮ್ಮದೊಂದು ಜಾಯಿಂಟ್ ಫ್ಯಾಮಿಲಿ ಆಗಿ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಈಗೆಲ್ಲ ಮನೆ ಬೇರೆ ಬೇರೆ ಕಟ್ಟಿದ್ದಾರೆ, ಅಂದರೆ ಹತ್ರ ಕಟ್ಟಿದ್ದಾರೆ. ಸೊ ಎಲ್ಲರೂ ಪರ್ಮಿಷನ್ನ ಕೇಳಬೇಕು. ಏನೊಂದು ವಿಷಯ ಇದ್ದರೂ ಎಲ್ಲರೂ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕು. ಅದೇ ನಮಗೆ ಕಷ್ಟ ಈಗ. ಸೊ ಅತ್ತೆ ಮಾವ ಅಂತ ಹೇಳ್ಕೊಂಡು, ನನಗೆ 3 ಮಾವನವರಿದ್ದಾರೆ, 3 ಅತ್ತೆಯವರಿದ್ದಾರೆ. ಸೊ ಅವ್ರ ಹತ್ರ ಕೇಳಬೇಕು. 2 ದೊಡ್ಡಮ್ಮಂದಿರಿದ್ದಾರೆ, ಅವ್ರ ಹತ್ರ ಕೇಳಬೇಕು. ಅವರು ದೊಡ್ಡಪ್ಪಂದಿರ ಹತ್ರ ಕೇಳಬೇಕು. ಹಾಗೆ ಎಲ್ಲರ ಹತ್ರ ಕೇಳಿಕೊಂಡು ಆದಮೇಲೆ ನಾನು ಇಳಿಯೋದು. ಸೊ ಸಿನಿಮಾಕ್ಕೆ ಬಂದಾಗ ನನಗೆ ನಾನು 2-3 ದಿನ ಬಂಕ್ ಹಾಕಿದ್ದೆ ಕಾಲೇಜಿಗೆ. ಆಮೇಲೆ ಇದಕ್ಕಂತ ಹೋದೆ ಆಡಿಷನಿಗೆ ಅಂತ ಹೇಳ್ಕೊಂಡು. ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಆಯಿತು, ಅದಕ್ಕೆ ಹೋದೆ. ಅಲ್ಲಿ ಸ್ಕ್ರಿಪ್ಟ್ ಎಲ್ಲ ಕೊಟ್ಟರು, ಅದು ಓದಿದೆ. ಅಲ್ಲೂ ತುಂಬ ಸೈಕಲ್ ಹಾಕಿದೆ. ಅದಾದಮೇಲೆ ಇವರು ನನ್ನ ಮಾವ ಒಬ್ಬರಿದ್ದಾರೆ, ಸಣ್ಣ ಒಬ್ಬರು ಮಿಡಿಲ್ ಮಾವ ಇದ್ದಾರೆ. ಅವರಿಗೇನೋ ಒಂದು ಡೌಟು, ನಾನು ಇವ ಕಾಲೇಜಿಗೆ ಹೋಗ್ತಿದ್ದಾನೋ ಅಲ್ಲ ಈ ಆಡಿಷನಿಗೆ ಅಂತ ಹೇಳ್ಕೊಂಡು ಆಡಿಷನ್ ಇದು ವರ್ಕ್ಶಾಪಿಗೆ ಹೋಗ್ತಿದ್ದಾನೋ ಅಲ್ಲ ಕಾಲೇಜಿಗೆ ಹೋಗ್ತಿದ್ದಾನೋ ಅಂತ ಡೌಟ್ ಮಾಡಿ ಒಂದಿನ ನಾನು ಹೋಗೋ ಬಸ್ಸಿನ ಹಿಂದೆ ಸ್ಕೂಟ್ರ್ ತಗೊಂಡು ಬಂದು ನೋಡುವಾಗ ಇವರು ಉಪ್ಪಳ ಗೇಟ್ ಅಂತ ಬೀಚ್ ಹೌಸ್ ಅಂತ ಇದ್ದೆವು. ಉಪ್ಪಳ ಗೇಟ್ ಅಂತೇಳಿ ಒಂದು ಪ್ಲೇಸಲ್ಲಿ ಬೀಚ್ ಹೌಸಲ್ಲಿ ನಾವೆಲ್ಲ ಅಲ್ಲಿದ್ದೆವು, ವರ್ಕ್ಶಾಪ್ ಮಾಡ್ತಾಯಿದ್ದೆವು. ರಿಷಭಣ್ಣ ಇದ್ದರು. ಆ ದಿನ ಇವರು ಮಾವ ಬಂದರು ಬೈಕ್ ಹಿಂದೆ, ನಂಗೆ ಗೊತ್ತಿಲ್ಲ. ನಾನು ಅಲ್ಲಿ ನಡ್ಕೊಂಡು ಹೋಗುವಾಗ ನನ್ನ ಮಾವಿಗೆ ಹೋಗ್ತಿದ್ದಾರೆ. ನಾನು ಕರೆದೆ, ಮತ್ತು ನಾವು ಒಟ್ಟಿಗೆ ಹೋದೆವು. ಒಟ್ಟಿಗೆ ಹೋಗಿ ನಾನು ಕೇಳಿದೆ, ನೀವು ಯಾಕೆ ಬಂದಿದ್ದು? ನಂಗೆ ಗೊತ್ತಿಲ್ಲ ಇತ್ತು ಮಾರ, ನೀನೆಲ್ಲೋ ಯಾವುದೋ ಕೂತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಅಂತೆಲ್ಲ ಮಾಡ್ಕೊಂಡು ಆಗ್ಲಿಕ್ಕಿಲ್ಲ, ಲೈಫ್ ನೋಡ್ಕೊಳ್ಬೇಕಂತ ಕೇಳ್ಕೊಂಡು ಲಾಸ್ಟ್ ಹೋದ ಮೇಲೆ ಮಾವನಿಗೆ ಒಂಚೂರು ವಿಶ್ವಾಸ ಆಯಿತು. ಇವ ವರ್ಕ್ಶಾಪಿಗೆ ಹೋಗ್ತಾನೆ. ಅಲ್ಲಿ ಎಲ್ಲರೂ ತಾಡಿ ಮೀಸೆಲ್ಲ ಬಿಟ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಬರೆದುಕೊಂಡು ಒಂಥರ ಸಾಂಗೆಲ್ಲ ಕೇಳ್ತಾ ಕ್ರೇಜಿಯಾಗಿದ್ರಲ್ಲಿ ಅವೆಲ್ಲ ನೋಡ್ಕೊಂಡು ಓಕೆ ಮಾವನಿಗೆ ಅರ್ಥ ಆಯಿತು ಆ ಸಿನಿಮಾ ಇಂಡಸ್ಟ್ರಿ. ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಆಯಿತು. ಸೊ ಅವರೇ ಎಲ್ಲರ ಹತ್ರ ಮಾತಾಡಿದ್ರು, ಫ್ಯಾಮಿಲಿ ಹತ್ರ. ಸ್ವಲ್ಪ ಈಸಿ ಆಯ್ತು ನನಗೆ. ಅವರೇ ಇಲ್ಲ ಒಳ್ಳೆ ಪರವಾಗಿಲ್ಲ, ಅದೆಲ್ಲ ಸೂಪರ್ ಉಂಟು ಹಾಗೆ ಈಗ. ಸಿನಿಮಾ ರಿಲೀಸ್ ಆದಮೇಲೆ ಫುಲ್ ಚೇಂಜ್. ಎಲ್ಲರೂ ನನ್ನನ್ನು ಒಂಥರ ಓಕೆ ಇವ ಒಳ್ಳೆ ಕಾರ್ಯ ಮಾಡಿದ್ದಾನೆ, ಕಾಲೇಜ್ ಬಿಟ್ಟರು ಸಾರೆಲ್ಲ ಪರವಾಗಿಲ್ಲ, ಇವ ಒಳ್ಳೆ ಕಾರ್ಯ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಮಾತೆಲ್ಲ ಒಳ್ಳೆ ಇತ್ತು. ಆದರೂ ಅದೇ ಮಾವನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಾವ ಎಲ್ಲರೂ ಇನ್ನು ಬರಬೇಡ ನೀನು, ಸರಿಯಾಗಲ್ಲ ಹಾಗೆ ಹೇಗೆ. ನಾನು ಹೇಳಿದೆ ಏನಿಲ್ಲ, ನನಗೆ ನನ್ನ ಲೈಫ್ ಹೇಗೆ ಉಂಟು ಅದೇ ರೀತಿ ತಗೊಂಡು ಹೋಗ್ಬೇಕು. ನಂಗೆ ಚೇಂಜ್ ಆಗಬೇಕಂತ ಹೇಳಿ ಆಸೆ ಇಲ್ಲ. ನನ್ನ ಲೈಫ್ ಹೇಗೆ ಉಂಟು ಹಾಗೆ ತಗೊಂಡು ಹೋಗ್ಬೇಕು. ನನ್ನ ಕ್ರೇಜು ಅದಿದೆಲ್ಲ, ನನಗೆ ಚಿಕನ್ ಕಟ್ಟಿಂಗ್ ಅಂದರೆ ತುಂಬ ಇಷ್ಟ. ಸೊ ಆ ರೀತಿಯಲ್ಲಿ ಹೋಗಲೇಬೇಕಂತ ಹೇಳ್ಕೊಂಡು ಹೋಗಿದ್ದಾನೆ ಕೆಲಸ ಮಾಡಲಿಕ್ಕೆ. ಸೊ ಇವಾಗ ನಿಮ್ಮ ಸ್ಟಡೀಸ್ ಫರ್ದರ್ ಕಂಟಿನ್ಯೂ ಮಾಡ್ಬೇಕಂತಿದ್ದೀರೋ ಫಿಲ್ಮ್ ಇಂಡಸ್ಟ್ರಿ? ಕಂಪ್ಲೀಟ್ ಮಾಡ್ತೇನೆ. ಎಲ್ಲರೂ ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ಕೊಂಡು ತಲೆ ತಿಂತಾ ಇದ್ದಾರೆ. ಅದಕ್ಕೋಸ್ಕರ ಕಂಪ್ಲೀಟ್ ಮಾಡ್ತೇನೆ ನಾನು. ಇದು ಅದೇ ಸಿನಿಮಾದ ಬಗ್ಗೆ ಏನಾದ್ರು ಕಲಿಯುವ, ಬೆಂಗಳೂರಲ್ಲಿ ಏನಾದರೂ ಮಾಡುವ ಅಂತ ಹೇಳಿದ್ದೇನೆ. ಹಾಗೆ ಹೋಗ್ತಾ ಉಂಟು. ಫಿಲ್ಮ್ ಸ್ಟಡೀಸಲ್ಲೇ ಮಾಡಬೇಕಂತ ಇದ್ದೇನೆ ಹಾಗೆ. ಸೊ ಈ ಶೂಟಿಂಗ್ ಆಗುವಾಗ ಅನಂತ್ ನಾಗ್ ಅಂತ ಅವರು ಲೆಜೆಂಡ್ ಅಂತ ಬಂದಿದ್ರಲ್ವಾ? ಸೂಪರ್. ಸೊ ಅವಾಗ ನಿಮಗೆ ಹೇಗೆ ಫೀಲ್ ಆಯಿತು ಅಂತ ದೊಡ್ಡ ಆ್ಯಕ್ಟರ್ ಜೊತೆ ಆ್ಯಕ್ಟಿಂಗ್ ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿರುವಾಗ? ನನಗೆ ಆ್ಯಕ್ಚುಲಿ ನಾನು ಅನಂತ್ ನಾಗ್ ಸರ್ ಇದು ಆ್ಯಕ್ಟಿಂಗ್ ತುಂಬ ಇಷ್ಟ ನನಗೆ. ಸುಳ್ಳು ಹೇಳೋದಲ್ಲ, ಸತ್ಯಕ್ಕೂ.
ನಾನು ಅದೇ ಹೇಳಿದೆ, ಮುಂಗಾರು ಮಳೆ ನಾನು ಫಸ್ಟ್ ಸಿನಿಮಾ ನೋಡಿದ್ದು. ಸೊ ನೋಡಿದಾಗ ಅದೇ ಅನಂತ್ನಾಗ್ ಸರ್ನ ಕ್ಯಾರೆಕ್ಟ್ರು, ಅವ್ರು ಎಕ್ಸಸೈಸ್ ಮಾಡೋ ರೀತಿ ಅದೆಲ್ಲ ಒಂದು ಕಾಮಿಡಿ, ಒಂದು ಎಂಟರ್ಟೈನಿಂಗ್, ಮತ್ತು ಅವ್ರದ್ದು ಎಂಟರ್ಟೈನಿಂಗ್ ಬೇರೆ ಮೂವೀಸ್, ಅವರು ತುಂಬ ಕಾಮಿಡಿ ರೀತಿಯೆಲ್ಲ ಇದ್ದಿದ್ರು, ತುಂಬ ನೋಡಿದ್ದೇನೆ. ಅದಾದಮೇಲೆ ಅನಂತ್ನಾಗ್ ಸರ್ ಅಂತ ನನಗೆ ಹೆಸರು ಗೊತ್ತಿಲ್ಲ ಅವ್ರದ್ದು, ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ. ನಾನು ಆ್ಯಕ್ಚುಲಿ ಅಂದರೆ ನಾನು ಇರೋದು ಕಾಸರಗೋಡು. ಸೊ ಕನ್ನಡದಲ್ಲಿ ಹೋರಾಟಲ್ಲ ಗೀರಾಟಲ್ಲ ನಾವು ಮಾಡ್ತೇವೆ, ಆದರೆ ಕನ್ನಡ ಸಿನಿಮಾ ಸಹ ನೋಡ್ತೇವೆ. ಆದರೆ ಅವ್ರದ್ದು ಯಾರ್ದು ಹೆಸರು ನಮಗೀಗ ಓಕೆ ಸರ್ ಇಸ್ ಬೆಟರ್. ನನಗೆ ಎಲ್ರಿಗೂ ಗೊತ್ತಿರೋದು ಎಲ್ಲ ಫ್ಯಾನ್ಸಲ್ಲಿ ಕೇರಳ ಸೈಡು ತುಂಬ ಫ್ಯಾನ್ಸ್ಗಳಿದ್ದಾರೆ. ಬಾಸ್ ಅಂತ, ಕಿಚ್ಚ ಸರ್, ಮತ್ತು ನಮ್ಮ ಅಪ್ಪು ಸರ್ ಅವ್ರದ್ದೆಲ್ಲ ಓಕೆ. ನನಗೆ ಎರಡೆಡೆಗೆ ಅನಂತ್ನಾಗ್ ಸರ್ ಅಂತೇಳಿ ಗೊತ್ತಿತ್ತು, ಅನಂತ್ನಾಗ್ ಅಂತೇಳಿ ಗೊತ್ತಿತ್ತು, ಆದರೆ ಯಾರು ಅಂತೇಳಿ ಗೊತ್ತಿಲ್ಲ. ನನ್ನ ಕನ್ಫ್ಯೂಷನ್ ಹೇಗಂದರೆ ಅನಂತ್ನಾಗ್ ಸರ್ ಮತ್ತು ಇವರು. ಹೌದು, ಅವರು ಅಂದರೆ ಯಾವುದೇ ಟೀಮ್ ಅಲ್ಲ. ರಿಷಬ್ ಅಣ್ಣ ಅಂತ ಹೇಳಿದಾಗ ರಕ್ಷಿತ್ ಅಣ್ಣ ಸಿಕ್ಕೋದು ಗ್ಯಾರಂಟಿ, ಆ ರೀತಿ. ಮತ್ತು ಪ್ರಮೋದ್ ಅಣ್ಣ ಕೂಡ, ಇವ್ರು 3 ಜನ ಒಂಥರ ಸರ್ಕಲ್, ಅವರೇ ಸ್ಟ್ರಾಂಗ್ ಅವರು, ಆ ರೀತಿ ಅವರು ಸಿಕ್ಕಿದ್ರು. ಅನಂತ್ನಾಗ್ ಸರ್ ಇಂದ ಹೇಳಿದಾಗ ಎಲ್ಲರೂ ಹೇಳ್ತಾಯಿದ್ರು, ರಿಷಬ್ ಅಣ್ಣ ಅಂತೂ ತುಂಬ ಎದುರಿಸ್ತಾ ಇದ್ರು ನಮಗೆ, ಇದು ಅನಂತ್ನಾಗ್ ಸರ್ ಬರ್ತಾರೆ ನೆಕ್ಸ್ಟ್ ಎಲ್ಲ ನೀನು ಈಗ ಚಕ್ಕರ್ ಹೊಡೆದ್ರೆ ಅದು ಸರಿಯಾಗಲ್ಲ, ನೀನು ಸರಿ ಮಾಡ್ಬೇಕು, ಆ ರೀತಿಯೆಲ್ಲ ಹೇಳ್ತಾಯಿದ್ರು. ನಾನು ತುಂಬ ನರ್ವಸ್ ಆಗ್ತಿದ್ದೆ. ನನಗೆ ಆ್ಯಕ್ಚುಲಿ ಕನ್ಫ್ಯೂಷನ್ ಯಾರಂತ ಗೊತ್ತಾಗ್ತಾನೇ ಇಲ್ಲ ಆಯಿತು. ಒಂದಿನ ಮಂಗಳೂರು ಶೂಟಿಂಗ್ ಆಗಬೇಕಾದ್ರೆ ಇವರು ಬಂದರು, ಅನಂತ್ನಾಗ್ ಸರ್ ಬಂದಿದ್ದಾರೆ ಅಂತೇಳಿ ಗೊತ್ತಾಯಿತು. ಎಲ್ಲ ಮಕ್ಕಳೆಲ್ಲ ಶಿವರಿಂಗ್, ಎಲ್ಲರೂ ಮಮ್ಮೂಟಿ ಅಂತ ಹೊರಗೆ ಬರ್ತಾ ಇಲ್ಲ ಆಯಿತು. ಮಮ್ಮೂಟಿ ಮತ್ತು ಆತಿಶ್ ಅರುಣ ಅಂತ ಒಂದು ಕ್ಯಾರೆಕ್ಟರ್, ಅವರೆಲ್ಲ ಹೊರಗೆ ಬರ್ತಾ ಇಲ್ಲ ಆಯಿತು. ನನಗೆ ರಿಷಬ್ ಅಣ್ಣ ಕರೆದ್ರು, ಪ್ರವೀಣ ಬರ ಅನಂತ್ನಾಗ್ ಸರ್ ಮೀಟ್ ಆಗೋಕೆ. ಹಾಗೆ ಬಂದಾದ ಕೂಡಲೇ ಅವರು ಟೀ ಕುಡಿತಾಯಿದ್ರು. ನಂಗೆ ಒಮ್ಮೆ ನೋಡಿ ಇವರೇ ಜನವ ಅಂತೆಲ್ಲ ಶಾಕ್ ಆಯಿತು. ಅದಾದಮೇಲೆ ತುಂಬ ಖುಷಿ ಆಯಿತು. ಓಕೆ, ಇವರೊಟ್ಟಿಗೆ ಆ್ಯಕ್ಟ್ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ಆಯಿತು, ಖುಷಿ ಆಯ್ತು ನನಗೆ. ಆದರೂ ನರ್ವಸ್ ಆಗ್ತಾಯಿತ್ತು ಎಂತ ಮಾಡೋದಪ್ಪ ಅಂತ. ಆದರೆ ಸೂಪರ್ ಮನುಷ್ಯ, ಅವರಷ್ಟು ಎಂಟರ್ಟೈನಿಂಗ್ ಯಾರಿಲ್ಲ. ಲೈಫಲ್ಲಿ ಕೂಡ ಎಂಟರ್ಟೈನಿಂಗ್ ಅವರು. ನಿಜ ಲೈಫಲ್ಲೂ ಹೇಗೆ ಕಾಮಿಡಿ ಮಾಡ್ತಾರೆ ಅಂದರೆ, ಕ್ಯಾಮರಾ ರೋಲಿಂಗ್ ಆಗ್ತಾ ಉಂಟು, ನಾನು ನಡ್ಕೊಂಡು ಬಂದೆ ಇಲ್ಲಿ. ಅವ್ರು ಕೇಳೋದು ಕ್ವಶನ್, ಅವರಿಗೆ ಬೇರೆ ಡೈಲಾಗ್ ಇರೋದು. ಅವರು ನನ್ನದು ಕೇಳಿದ್ರು, ಇದು ನಾನು ಹೇಳಿದೆ, ಇದು ಸರ್ ನನಗೆ ಶಾಲೆ ಒಂದು ಉಳಿಸ್ಬೇಕಿತ್ತು, ಆ ರೀತಿಯಲ್ಲಿ ಹೇಳುವಾಗ ಅವರು ಉಳಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವಲ್ಲ ಹಾಗೆ ಹೇಳಿದ್ರು. ಅದಾದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಹೋಗ್ತಾ ಇದ್ದಾರೆ, ದೂರ ಹೋಗ್ತಾ ಇದ್ದಾರೆ. ಫ್ರೆಂಡ್ಸ್ ಅಂದರೆ ಪಲ್ಲವಿ ಅಂತ ಹೇಳ್ತಾನೆ, ನಿಂಗೆ ನಿಜಕ್ಕೂ ಲವ್ ಉಂಟಾ ಹಾಗೆ ಈಗೆಲ್ಲ ಕೇಳಿಕ್ಕೆ ಶುರು ಮಾಡ್ದಲ್ಲ, ನೀನು ಲೈನ್ ಹೊಡಿತಿದ್ಯಾ ಅಂತ ನಂಗೆ ಡೌಟ್ ಉಂಟು. ಹಾಗೆ ಶುರು ಮಾಡೋದು, ಸರ್ ಕ್ಯಾಮರಾ ರೋಲಿಂಗ್ ಸರ್, ಇವ್ರು ರಿಷಬ್ ಅಣ್ಣ ನಂಗೆ ಹೋಯ್ತಿದ್ದಾರೆ, ನೀನೇನ ಮಾತಾಡೋದು ಅಲ್ಲ ಸರ್ ಇವ್ರು ಮಾತಾಡ್ತಿದ್ದಾರೆ, ನಾನೆಂತ ಮಾಡೋದು, ಈ ಕ್ಯಾಮರಾ ಇಲ್ಲೇ ಉಂಟು, ಈಗ ಮಾತಾಡ್ತಿದ್ದಾನೆ. ಲಾಸ್ಟ್ ಇಬ್ಬರು ನಗಾಡಿದ್ರು. ಅವರಿಬ್ಬರು ಪ್ಲ್ಯಾನ್ ಮಾಡಿಕೊಂಡೇ ಮಾಡಿರೋದು ಇದು. ಅಂದರೆ ನಾನು ಸ್ವಲ್ಪ ಅಟ್ಯಾಚ್ ಆಗಲಿಕ್ಕೆ ಅವರೊತ್ತಿಗೆ. ಮತ್ತು ತುಂಬ ಎಲ್ಲಿ ಕಂಡ್ರು ಕೇಳ್ತಾಯಿದ್ರು, ಏನೋ ಇರಬೇಕು ನಿನಗೆ, ಗೊತ್ತುಂಟು ಏನೋ ಉಂಟು ಅಂತ, ನಿನ್ನ ಮುಖ ನೋಡೋ ಗೊತ್ತಾಗ್ತದೆ ನೀನು ದೊಡ್ಡ ಕಳ್ಳ ಅದರಲ್ಲಿ ಅಂತ ಹಾಗೆಲ್ಲ ಹೇಳ್ತಾಯಿದ್ರು. ಮತ್ತು ರಿಷಬ್ ಅಣ್ಣ ಕೂಡ ತುಂಬ ಕ್ಲೋಸ್ ಆಗಿ ಅವರು ಅರ್ಧರೆಲ್ಲ ವಿಷಯ ಹೇಳ್ತೇನೆ ನಾನು. ಸೊ ಅವರಿಗೂ ಗೊತ್ತುಂಟು. ಅವರಂದರೆ ಈಗ ನನಗೆ ಯಾರಿಗಾದರೂ ಟೆನ್ಷನ್ ಆಗಿದ್ದರೆ, ಮೂಡ್ ಆಫ್ ಆಗಿದ್ದರೆ ಅವ್ರಿಗೆ ಬೇಗ ಗೊತ್ತಾಗ್ತದೆ, ಏನಾಗಿದೆ ಹೇಳು ಅಂತ ಹೇಳಿ ಬಂದು ಕರ್ಕೊಂಡು ಹೋಗ್ತಾರೆ ನಮಗೆ. ಈಗ ಯಾರು ಬರಲಿಕ್ಕಿಲ್ಲ, ನನ್ನೊಟ್ಟಿಗೆ ಪ್ರವೀಣ್ ಆಯಿತು, ನಮಗೆ ಇಬ್ಬರಿಗೆ ಮಾತಾಡ್ಲಿಕ್ಕೆ ಉಂಟಾದ್ರೆ ಕರ್ಕೊಂಡು ಹೋಗ್ತಾರೆ. ಮಮ್ಮೂಟಿಗೆ ಆದರೂ ಮಮ್ಮೂಟಿ ಒಟ್ಟಿಗೆ ಮಾತಾಡ್ಲಿಕ್ಕೆ ಜೊತೆಗೆ ಮಾತಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಎಲ್ಲ ಡೀಟೇಲ್ ಇದೆ, ಏನು ವಿಷಯ, ಮತ್ತು ಅದಕ್ಕೆ ಸಾಲ್ವ್ ಮಾಡ್ತಾರೆ. ನಮ್ಮ ಟೆನ್ಷನ್ ಇಲ್ಲದೇ ಆಗ್ತದೆ ಅದು. ಹಾಗೆ ಸ್ವಲ್ಪ ಕೂಲಾಗಿ ಮಾತಾಡಿ ಆ ರೀತಿಯಲ್ಲಿ ಇರ್ತಾರೆ. ಇವರು ಹಾಗೆ, ಅನಂತ್ನಾಗ್ ಸರ್ಸು ಹಾಗೆ, ಅವ್ರಿಗೂ ಹಾಗೆ. ಗಾಯತ್ರಿ ಮೇಡಮ್ ಇದ್ದಾರಲ್ಲ, ಅವರು ಸಹ ಹೇಳ್ತಾಯಿದ್ರು, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಬೇಕು ನೀನು, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡದೆ ಇಲ್ಲಿ ಬಂದರೆ ಓಡಿಸ್ತೇನೆ ಮಗ ನಿಮಗೆ ಅಂತ ಹಾಗೆಲ್ಲ ಹೇಳ್ತಾಯಿದ್ರು. ಜಾಲಿ ಇದ್ರು ಅವರು, ತುಂಬ ಕ್ಲೋಸ್ ಆಗಿದ್ರು ಶೂಟಿಂಗ್ ಟೈಮಲ್ಲೇ. ಫಸ್ಟ್ ಡೇನೇ ತುಂಬ ಕ್ಲೋಸ್ ಆಗಿದ್ರು. ಫಸ್ಟ್ ಡೇ ಸ್ವಲ್ಪ ಎದುರಿಸ್ತಿದ್ರು, ಇವರೇನೋ ಹೇಳಿದ್ದಾರೆ ರಿಷಬ್ ಅಣ್ಣ ಸ್ವಲ್ಪ ಎದುರಿಸಿ ಏನೋ ಆ ರೀತಿಯಲ್ಲಿ ಎದುರಿಸ್ತಾಯಿದ್ರು. ಮತ್ತು 2-3 ದಿನ ಆಗುವಾಗ ತುಂಬ ಕ್ಲೋಸ್ ಆದರು. ಮಾತ್ರ ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಬಂದರು ಅವರು. ಅನಂತ್ನಾಗ್ ಸರ್ ಅವ್ರು ಹೇಳ್ತಾಯಿದ್ರು, ಮಕ್ಕಳಾಗಿ ಅದು ನನ್ನ ಸೇಫ್ ಪ್ಲೇಸ್, ಅದು ನಾನು ಮಕ್ಕಳಾಗಿ ಇಲ್ಲದಿದ್ದರೆ ಇವ್ರು ನಂಗೆ ಏನೋ ಮಾಡ್ತಾರೆ, ಆ ರೀತಿಲಿ ಮಕ್ಕಳು ಹಾಗೆ ಇದ್ದರು. ತುಂಬ ತಂಟೆಲ್ಲ ಮಾಡ್ಕೊಂಡೆಲ್ಲ ಇದ್ದರು. ನಾವೇನು ತಂಟೆ, ನಾವು ನಿದ್ದೆ ಮಾಡೋದು.
ಶೂಟಿಂಗಿಗೆ ಹೋದರೆ ಶೂಟಿಂಗ್ ಏನಿಲ್ಲ ಅಂತೇಳಿ ಗೊತ್ತಾದರೆ ಬೇರೆ ಏನೋ ಸೀನ್ ಅಂತ ಹೇಳಿ ಗೊತ್ತಾದರೆ ಅಲ್ಲೇ ನಿದ್ದೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ಮಮ್ಮೂಟಿ ಹತ್ರ ತಲೆ ಮಸಾಜ್ ಮಾಡ್ಲಿಕ್ಕೆ ಹೇಳ್ತಿದ್ದೆ. ಸಣ್ಣ ಪುಟ್ಟ ಇವರು ಸೋಹನ್ ಇದ್ದಾನಲ್ಲ ನಮ್ಮ ಡೆಮೋಕ್ರಸಿ, ಅವನ ಹತ್ರ ಎಲ್ಲ ತಲೆ ಮಸಾಜ್ ಮಾಡ್ಲಿಕ್ಕೆ ಹೇಳ್ತಿದ್ದೆ. ಅಲ್ಲೇ ನಿದ್ದೆ ಮಾಡಿಕೊಂಡು ರಿಷಭಣ್ಣ ಬಂದು ಹೊಡಿತಿದ್ರು. ಹೊಡೆದು ಮುಖಲ್ಲ ಅಂದರೆ ಸ್ಪಾಯ್ಲ್ ಆಗ್ತಾಯಿತ್ತು. ನಿದ್ದೆ ಮಾಡಿದ್ರೆ ಮುಖಲ್ಲ ಸ್ಪಾಯ್ಲ್ ಅಂದರೆ ಕಣ್ಣೆಲ್ಲ ಬಾತ್ಕೊಂಡು, ಮೇಕಪ್ ಇಲ್ಲ ನ್ಯಾಚುರಲ್ ಆಗ್ತಲ್ಲ, ಸೊ ಮುಖಲ್ಲ ಸ್ಪಾಯ್ಲ್ ಆಗ್ತದೆ ಅನ್ಕೊಂಡು ಪುನಃ ಮುಖ ತೊಲಸಿ ಅದು ಉಜ್ಜಿ ಆಗಿ ಎಲ್ಲ ಮಾಡ್ಕೊಂಡು ಎಲ್ಲ ಇದ್ದರು ಹಾಗೆ. ಸೊ ಇವಾಗ ನೀವು ನಿಮ್ಮ ಫ್ರೀ ಟೈಮಿಗೆ ಏನು ಮಾಡ್ತಾ ಇರ್ತೀರಾ? ಈ ಮೂವಿ ಎಲ್ಲ ಆಯಿತು, ಮತ್ತು ಡಬ್ಬಿಂಗ್ ಆಯಿತು. ಡಬ್ಬಿಂಗ್ ಆದಮೇಲೆ ಕಾಲೇಜ್ ಸ್ಟಾರ್ಟ್ ಆಯಿತು. ಕಾಲೇಜ್ ಸ್ಟಾರ್ಟ್ ಆದ ಕೂಡಲೇ ನಮ್ಮ ಮೂವಿ ರಿಲೀಸ್ ಆಗ್ತದೆ ಅಂತ ಗೊತ್ತಾಯಿತು. ಬೆಂಗಳೂರು ಬಿಟ್ಟೆವು ನಾವು. ದಡ್ಡ ಸಾಂಗ್ ರಿಲೀಸ್ ಆಗ್ಬೇಕಂದ್ರೆ ಬೆಂಗಳೂರು ಬಿಟ್ಟೆವು ನಾನು ಮತ್ತು ಮಮ್ಮೂಟಿ. ಸೊ ಅಲ್ಲೇ ಇದ್ದೆವು, ಅಲ್ಲೇ ವರ್ಕ್ ಮಾಡ್ತಾ. ಸಾರಿ, ಮಮ್ಮೂಟಿ ಆದವ ಲೈಫಲ್ಲಿ ಸಂಪತ್, ಆ್ಯಕ್ಚುಲಿ ಸಂಪತ್ ನೀವು. ಸೊ ಸಂಪತ್ತೊಟ್ಟಿಗೆ ನಾನು ಅಲ್ಲೇ ಇದ್ದೆ. ಅವನೊಟ್ಟಿಗೆ ಅಲ್ಲಿ ಆಟ ಆಡ್ಕೊಂಡು ಬೆಂಗಳೂರಲ್ಲಿ ರಿಷಭಣ್ಣನ ಮನೆಯಲ್ಲೇ ಇದ್ದೆವು. ಮತ್ತು ಅಕ್ಕ ಇದ್ದರು ಅವ್ರದ್ದು ರಿಷಭಣ್ಣನ ವೈಫು. ಸೊ ಅವರೊಟ್ಟಿಗೆ ಅಕ್ಕನೊಟ್ಟಿಗೆ ತುಂಬ ಕ್ಲೋಸ್ ನಾವು. ಅಕ್ಕ ಮತ್ತು ನಾವು ತುಂಬ ಕ್ಲೋಸ್. ರಿಷಭಣ್ಣಕ್ಕಿಂತ ಅಕ್ಕ ಕ್ಲೋಸ್, ಯಾಕಂದರೆ ಅಕ್ಕನೊಟ್ಟಿಗೆ ಇದ್ದೇವೆ ನಾವು, ಮನೇಲೇ ಇದ್ದೇವಲ್ಲ. ಆ್ಯಕ್ಚುಲಿ ಅವರೊಟ್ಟಿಗೆ ಕ್ಲೋಸು. ಸೊ ಆ ರೀತಿಲಿ ಅವರೊಟ್ಟಿಗೆ ಮಜಾ ಮಾಡ್ತಾ, ನಾವೇ ಅಡುಗೆ ಮಾಡ್ತಾ, ರಾತ್ರಿ ಎಲ್ಲ ಅಡುಗೆ ಕಿನ್ನನಲ್ಲಿ ಒಬ್ಬರು ಇದ್ದರು, ಅವರು ಅಡುಗೆ ಮಾಡ್ತಾಯಿದ್ರು ನಮಗೆ. ಅವರೆಲ್ಲಾರು ಬೇರೆ ಎಲ್ಲಾರು ಹೋದರೆ ನಾನು ಅಕ್ಕ ಈ ಸಂಪತ್ತೆಲ್ಲ ಸೇರಿಕೊಂಡು ಎಂತೆಲ್ಲ ಮಾಡಿಕೊಂಡು ಅಲ್ಲಿ ಇಲ್ಲೆಲ್ಲ ಬಿಸಿ ಹಾಕ್ಕೊಂಡು ಪ್ಯಾಕೆಟೆಲ್ಲ ಅಲ್ಲೆಲ್ಲೇ ಬಿಸಿ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಫುಡ್ಡೆಲ್ಲ ಕರೆಕ್ಟ್ ಮಾಡ್ತಾಯಿದ್ರು. ಸೊ ಆ ರೀತಿಯಲ್ಲೆಲ್ಲ ಫುಡ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಮೂವಿ ಎಲ್ಲ ಒಟ್ಟಿಗೆ ನೋಡಿಕೊಂಡು ಏನಾದ್ರು ಬಂದರೆ 3 ಜನ ಸಹ ಕೂತ್ಕೊಂಡು ಆ ರೀತಿ ನನ್ನ ಫೀಲಿಂಗ್ಸ್ ನಾನು ಗ್ರಹಿಸೋದು, ಅವ್ನ ಫೀಲ್ ಅವ್ರು ಗ್ರಹಿಸೋದು, ಅವ್ರದ್ದು ಏನಾದರೂ ಇರುತ್ತೆ ಅವ್ರು ನೋಡಿಕೊಂಡು ಪೈಸೆ ಅವ್ನಿಗೆ ಹೇಗೆ ಮಾಡ್ತಾರೆ ಅಂದರೆ RX100 ಮೂವಿ ನೋಡ್ತಾ ಇದ್ದೇವೆ. ಅದೇನೋ 3 ಜನ ಕೂಗಿದ್ದೇವೆ ನಾವು. ಹಾಗೆಲ್ಲ ಹೋಗ್ತಾಯಿತ್ತು, ಲೈಫ್ ಮಜಾ ಆಯಿತು. ಅದಾದಮೇಲೆ RRR ಅವಳನಾಗ ಸಾಂಗ್ ಬಂತು, ಅದು ರಿಲೀಸ್, ಅದ್ರದ್ದು ಇಂಟರ್ವ್ಯೂಸ್ ಅದು ಇದು, ಮತ್ತು ಮೂವಿ ಬಂತು, ರಿಲೀಸ್ ಆಯಿತು. ಮೂವಿದು ಇಂಟರ್ವ್ಯೂಸು ಮತ್ತು ಊರು ಸುತ್ತಲಿಕ್ಕೆ ಹೋದೆವು ನಾವೆಲ್ಲ, ಪ್ರಮೋಷನ್ ಅಂತ ಹೇಳಿ. ಸೊ ಅಲ್ಲೂ ಪ್ರಮೋಷನಲ್ಲೂ ತುಂಬ ಖುಷಿಯಾಗಿತ್ತು. ಮನು ಸರ್ ಹೇಳಿ, ಅವರು ಮನು ಪ್ರಮೋಷನ್ ಅಂತ, ಅವರು ಸೂಪರ್. ಅವರೊಟ್ಟಿಗೆ ವರ್ಕ್ ಮಾಡ್ತಾ ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು, ಅವರು ಹಾಗೆ ಜಾಲಿ ಮನುಷ್ಯ, ಹಾಗೆ ಹೀಗೆಲ್ಲ ಮಾತಾಡಿಕೊಂಡು ಎಲ್ಲ ಇದ್ದೆವು. ಹಾಗೆ ನಡೀತಾ ಇತ್ತು. ಸೊ ಈ ಮೂವಿ ಆದಮೇಲೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ನಿಮ್ಗೆ ಗೊತ್ತು ಏನಾಗ್ತದೆ ಅಂತೇಳಿ. ಸೊ ನಿಮ್ಮ ಮೇಲೆ ಯಾವತ್ತಾದರೂ ಟ್ರಾಲ್ ಮಾಡಿದಾರಾ? ಅಂದರೆ ಟ್ರಾಲ್ ಕೆಟ್ಟದಿತ್ತ ಒಳ್ಳೆದಿತ್ತ? ಕೆಟ್ಟದನ್ನು ಫನ್ನಿಯಾಗಿ ತಗೊಳ್ತೇವೆ ನಾವು, ಒಳ್ಳೆಯದನ್ನು ಒಳ್ಳೆಯದಾಗಿಯೇ ತಗೊಳ್ತೇವೆ. ಯಾವಾಗಾದರೂ ಬೇಜಾರಾಯ್ತಾ ನಿಮಗೆ? ಇಲ್ಲ, ಅವರಿಷ್ಟ ಅವ್ರು ಹೇಗೆ ಮಾಡ್ತಾರೋ ಎಂತ ಇದ್ರು ಅವ್ರು ಕಾಣಿಸೋದು ನಮಗೆ ಅಲ್ಲ. ಅಲ್ಲಿ ನಾವು ಫೇಮಸ್ ಆಗ್ತೇವೆ ಅಲ್ಲಿ, ಓಕೆನಾ? ಕೆಟ್ಟದಾದರೂ ಅದು ನಾವು ಫೇಮಸ್ ಆಗ್ತೇವೆ ಅಲ್ಲಿ. ಸೊ ಕೆಟ್ಟದ್ದು ಕಾಣಿಸಿದಾಗ ಸ್ವಲ್ಪ ಕಾಮಿಡಿಯಾಗಿ 4 ಜನಕ್ಕೆ ಕಾಣಿಸಿ ಕಾಮಿಡಿಯಾಗಿ ತಗೊಳ್ಳಿ. ಕೆಟ್ಟದ್ದು ಬಂದಿದೆ 1-2-3, ಒಳ್ಳೇದು ಜಾಸ್ತಿ ಬಂದಿದೆ ಆ್ಯಕ್ಚುಲಿ. ಒಳ್ಳೇದು ಬಂದಾಗ ಒಳ್ಳೇದೆಲ್ಲ ಕಾಣಿಸ್ಕೊಂಡು ನಗಾಡ್ಕೊಂಡು ಅಂದರೆ ಕಾಮಿಡಿ ರೀತಿಯಲ್ಲ ಎಲ್ಲ ಪಾಸಿಟಿವ್ ಆಗಿ ತಗೊಳ್ತಿದ್ದೆವು. ಮತ್ತು ಮತ್ತೊಂದು 2-3 ವಿಷಯ ಗೊತ್ತಾಯಿತು. ಮಂಗಳೂರಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ, ಯಾವುದೇ ನೆನಪಿಲ್ಲ ನನಗೆ, ಯಾವುದೋ ಒಂದು ಕಾಲೇಜಲ್ಲಿ ನಾನು ಪ್ರವೀಣನ ಲವರ್ ಅಂತ ಹೇಳ್ಕೊಂಡು ಒಂದು ಪಬ್ಲಿಷ್ ಆಗಿತ್ತು. ಅದು ಎಲ್ಲ ಊರಿಡೀ ಪಬ್ಲಿಷ್ ಆಗಿತ್ತು ಎಡೆಗೆ. ಅದು ಇಲ್ಲಪ್ಪ ಹಾಗೆಲ್ಲ ಇಲ್ಲ ಅಂತೆಲ್ಲ ಹೇಳ್ಕೊಂಡು ಬಿಟ್ಟೆ. ಮತ್ತು ನಾವು ಕಾಸರಗೋಡಲ್ಲಿ ಆಗಾಯಿತು, ಅಲ್ಲೂ ಫೇಮಸ್ ಆಯಿತು. ಅದೆಲ್ಲ ಹೀಗೆ ಸಿಲ್ಲಿಯಾಗಿ ಬಿಡ್ತಾಯಿದ್ದೆವು. ಹಾಗೆ ಬೈಯೋರು ಇದ್ದಾರೆ. ಒಂದಿನ ಯಾವುದೋ ನಮ್ಮದು ವಿಜಯ್ದು ಯಾವುದೋ ಒಂದು ಮೂವಿ ಬಂದಿತ್ತು, ತಮಿಳ್ ಮೂವಿ, ಯಾವುದಂತ ನನಗೆ ನೆನಪಿಲ್ಲ. ಒಂದು ಫೇಮಸ್ ಮೂವಿ ಬಂದಿತ್ತು ಮೊನ್ನೆ. ಅದಕ್ಕೆ ಎಲ್ಲ ಕಟೌಟಲ್ಲಿ ಹಾಕಿದರು. ಹಾಗೆ ಇಲ್ಲಿ ಸೂರ್ಯ ಫ್ಯಾನ್ಸು ವಿಜಯ್ ಫ್ಯಾನ್ಸು ಪೆಟ್ಟಾಗ್ತಾಯಿತ್ತು. ಪೆಟ್ಟಾಗೋಗಿ ಇದು 2 ಫ್ರೆಂಡ್ಸೇ ನಮ್ಮದು. ವಿಜಯ್ ಫ್ಯಾನ್ಸು ಸೂರ್ಯ ಫ್ಯಾನ್ಸು ಇಬ್ಬರು ಅವರಲ್ಲಿ ಗಲಾಟೆ ಆಗುವವರಿಗೆ ಎಲ್ಲ ಫ್ರೆಂಡ್ಸ್ ನಮ್ಮದು. ಸೊ ಪೆಟ್ಟಾಗ್ತಾಯಿತ್ತು. ಏನೋ ಆಚಿದ್ದ ಒಬ್ಬ ಫೋನ್ ಮಾಡಿಕೊಂಡು, ಈಗ ನಿಮ್ಮ ಅವಲ್ಲ ಪ್ರವೀಣ ಅಂತ ಸಣ್ಣ ಪುಟ್ಟದಲ್ಲ, ಇದೆಲ್ಲ ದೊಡ್ಡ. ಹೌದು ಮಾರೆ, ನಾನೇನು ಎಂತ ಸಲ್ಲ ಮಾರೆ, ನಿಮಗೆ ಗೊತ್ತಿಲ್ಲ ನನ್ನ ಅವಸ್ಥೆ. ನಿಮಗೆ ಅಲ್ಲಿ ಬಂದು ನೋಡಿ ನನ್ನ ಅವಸ್ಥೆ ನಂಗೆ ಗೊತ್ತಾಗ್ತದೆ. ನೀವು ಯಾಕೆ ಮಾರೆ ವಿಜಯ್ ಸೂರ್ಯ ಅಂತ ಹೇಳುವಾಗ ನನ್ನನ್ನು ಎಡೆಗೆ ತರೋದು, ನನ್ನನ್ನು ಬೈದ್ಯಾಕೆ ನೀವು, ನಾನೇನ ಬಂದೆ ಅಂತೇಳಿ. ಆ ರೀತಿಯಲ್ಲಿ ಅದನ್ನು ಕಾಮಿಡಿಯಾಗಿ ತಗೊಳ್ತಿದ್ದೆವು. ಅವರು ನಗಾಡ್ತಾ ಇದ್ದೆವು, ಬೈದವರು ನಗಾಡ್ತಾಯಿದ್ರು, ಇಲ್ಲಿ ಸಪೋರ್ಟ್ ಮಾಡೋರು ನಗಾಡ್ತಾಯಿದ್ರು.